ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮ್ಯಾಂಗೋ ಕುಲ್ಫಿ ಹೇಗೆ ಮಾಡೋದು ತೋರಿಸ್ತೇನೆ. ಮ್ಯಾಂಗೋ ಐಸ್ ಕ್ರೀಮ್ ಅಂತ ಸಹ ನೆನೆಸ್ಬೋದು, ಕುಲ್ಫಿ ಅದನ್ನ ಅನ್ಬೋದು. ಇದೊಂಥರ ಡಿಫ್ರೆಂಟ್ ಆಗಿರ್ತದೆ ಮ್ಯಾಂಗೋ ಕುಲ್ಫಿ. ಇದಕ್ಕೆ ಏನು ಮೋಲ್ಡ್ ಗಿಲ್ಡ್ ಏನು ಬೇಕಂತಿಲ್ಲ. ಇದಕ್ಕೆ ಬೇಕಾದ ಸಾಮಗ್ರಿ: ಒಂದು ಮಾವಿನ ಹಣ್ಣು, ಸ್ವಲ್ಪ ಏಲಕ್ಕಿ ಪುಡಿ, ಸಣ್ಣದಾಗಿ ಹೆಚ್ಚಿದ ಗೋಡಂಬಿ, ಪಿಸ್ತಾ ಮತ್ತು ಬಾದಾಮಿ, ಸಕ್ಕರೆ ಒಂದು 10 ಟೇಬಲ್ ಸ್ಪೂನಷ್ಟು ಸಕ್ಕರೆ, ನಿಮಗೆ ಎಷ್ಟು ಬೇಕು ಟೇಸ್ಟಿಗೆ ಸ್ವೀಟ್ ತಕ್ಕಂತೆ ಹಾಕ್ಕೊಳ್ಳಿ, ಮತ್ತು ನೆನೆಸಿದ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ. ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೇನೆ. ಹಾಲು ಗಟ್ಟಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಸಹ ನೀರು ಮಿಕ್ಸ್ ಮಾಡಲಿಕ್ಕಿಲ್ಲ. ಈ ಮಾವಿನ ಹಣ್ಣಿಂದ ಕಟ್ ಮಾಡಿದರೆ ಹೇಗೆ ಪಲ್ಪು ತೆಗೆಯೋದು ಅಂತ ನಾನು ಈಗ ತೋರಿಸ್ತೇನೆ. ಶೇಪ್ ಮಾವಿನ ಹಣ್ಣಿದೇ ಇರಬೇಕು ನೋಡಿ. ಈ ಥರ ಚೆನ್ನಾಗಿ ತೊಳ್ಕೊಂಡಿಟ್ಕೊಂಡಿದೆ ಮಾವಿನ ಹಣ್ಣನ್ನು. ತೊಟ್ಟು ತೆಗೆಯೋದು ಅದರದ್ದು ಈ ಥರ ಕ್ಲೀನಾಗಿ ತೆಕ್ಕೊಳ್ಬೇಕಂದ್ರೆ ಹೊರಗಿನ ಪಾರ್ಟಿ ಏನು ಡ್ಯಾಮೇಜ್ ಆಗಬಾರ್ದು, ಒಳಗಿನ ಖಾಲಿ ನಮಗೆ ಪಲ್ಪ್ ಬರಬೇಕು, ಆ ಥರ ತೆಕ್ಕೊಳ್ಬೇಕು. ಈ ಥರ ಒಂಥರ ಚಾಕುದೊಂದು ಹೆಲ್ಪ್ ತೊಗೊಂಡು ಸೈಡೆಲ್ಲ ಬಿಡಿಸ್ಕೊಂಡು ಮತ್ತು ಅದನ್ನು ವಾಟಿಯನ್ನು ಇಟ್ಕೊಂಡು ಟ್ವಿಸ್ಟ್ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಇದು ತುಂಬ ಚೆನ್ನಾಗಿರ್ತದೆ. ಮಾವಿನ ಹಣ್ಣು ಸೀಸನಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಮಾವಿನ ಹಣ್ಣು ಆದಷ್ಟು ಸ್ವೀಟ್ ಇದು ತೊಗೊಳ್ಳಿ, ಉಳಿದು ಯಾವುದೇ ಕಾರಣಕ್ಕೂ ತೊಗೊಳ್ಳಿಕ್ಕೆ ಹೋಗಬೇಡಿ. ಸ್ವೀಟ್ ಇದ್ದರೆ ಅದು ಸಹ ತುಂಬ, ಸಕ್ಕರೆ ಸಹ ತುಂಬ ಬೇಕಂತಿರೋದಿಲ್ಲ, ಅದರದ್ದೇ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಬಾದಾಮಿ ಗೋಡಂಬಿ ಎಲ್ಲ ಹಾಕುವಾಗ ನೋಡಿ ಈ ಥರ ತೆಕ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಒಳಗಿನ ಪಲ್ಪ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಳ್ಳಿ. ಕ್ಲೀನಾಗಿ ತೆಕ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ಆದರೆ ಆದಷ್ಟು ಹಣ್ಣಾದದ್ದೇ ತೊಗೊಳ್ಳಿ, ತುಂಬ ಪಿಚ್ಕು ಅಂಥ ಹಣ್ಣು ತೊಗೊಳ್ಬೇಡಿ. ಸ್ವಲ್ಪ ಹಾರ್ಡಾಗೂ ಸಹ ಇರಬೇಕು, ಒಳಗೆ ಸಹ ಚೆನ್ನಾಗಿ ಹಣ್ಣಾಗಿರಬೇಕು. ಪಿಚ್ ತೊಗೊಂಡ್ರೆ ಇದರೆಲ್ಲ ಸಿಪ್ಪೆ ಅಂದರೆ ಪಲ್ಪೆಲ್ಲ ತೊಗೊಳ್ಳಿಕ್ಕೆ ಆಗೋದಿಲ್ಲ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ತುಂಬ ಕಮ್ಮಿ ಮನೆ ಇದ್ದಂಥ ಸಾಮಗ್ರಿಯಲ್ಲಿ ಮಾಡುವಂಥ ಐಸ್ ಕ್ರೀಮ್ ಇದು ನೋಡಿ. ಮಾವಿನ ಹಣ್ಣು ಚೆನ್ನಾಗಿ ರುಬ್ಕೊಂಡೆ, ಪಲ್ಪನ್ನೆಲ್ಲ ಹಾಕಿ. ಈಗ ಅದೇ ಜಾರಿಗೆ ನೆನೆಸಿದ ಬಾದಾಮಿ, ಗೋಡಂಬಿ, ಪಿಸ್ತಾ, ಸಕ್ಕರೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ತೀನಿ ನೋಡಿ. ಮತ್ತು ಅಂದರೆ ಅದೆಲ್ಲ ಸಣ್ಣಕ್ಕೆ ಪುಡಿಯಾಗಿಲ್ಲ ಅಂತ ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಕಾಯಿಸಿ ಹಾರಿದಂಥ ಹಾಲನ್ನು ಹಾಕ್ಕೊಂಡು ರುಬ್ಕೊಂಡೆ. ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡ್ಕೊಳ್ಳಿಲ್ಲ. ಮತ್ತು ಮ್ಯಾಂಗೋ ಪಲ್ಪ್ ಸಹ ರೆಡಿಯಾಗಿದೆ. ಅಂದರೆ ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ಸಹ ನೀರು ಮಿಕ್ಸ್ ಮಾಡ್ಕೊಳ್ಬೇಡಿ. ಉಳಿದ ಹಾಲಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ. ಯಾವುದೇ ಕಾರಣಕ್ಕೂ ಬಿಸಿ ಹಾಲಿಗೆ ಮ್ಯಾಂಗೋ ಪಲ್ಪನ್ನು ಹಾಕಲಿಕ್ಕೆ ಹೋಗಬೇಡಿ, ಹೊಡೆದೋಗುತ್ತೆ. ಚೆನ್ನಾಗಿ ಕಾಯಿಸಿ ತಣ್ಣಗಾದ ಹಾಲನ್ನು, ಈಗ ಒಂದು ಅರ್ಧ ಲೀಟ್ರ್ ತೊಗೊಂಡ್ರೆ ಅದು ಕಾದು 1/4 ಲೀಟ್ರ್ ಆಗಬೇಕು, ಅವಾಗಲೇ ಚೆಂದ ಬರುತ್ತೆ ಕುಲ್ಫಿ. ಅಂದರೆ ನೀರು ಇಲ್ಲ, ಗಟ್ಟಿ ಅರ್ಧ ಲೀಟ್ರ್ ಹಾಲು ತೊಗೊಂಡ್ರೆ ಕಾಯಿಸಿ ಅದು 1/4 ಲೀಟ್ರ್ವರೆಗೂ ಬರಬೇಕು ನೋಡಿ. ಆವಾಗ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಎಣ್ಣೆ ಎಲ್ಲ ದಪ್ಪ ಆಗಿ ತುಂಬ ಟೈಮ್ ಸಹ ತಗೊಳ್ಳೋದಿಲ್ಲ. ಕೋಲ್ಡ್ ಆಗ್ಲಿಕ್ಕೆ ಸಹ ಅಂದರೆ ಐಸ್ ಆಗ್ಲಿಕ್ಕೆ ಸಹ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ದಪ್ಪಾಗಿ ಕೆನೆ ಎಲ್ಲ ಇದ್ದರೆ ರುಚಿ ಸಹ ತುಂಬ ಹೆಚ್ಚಿಸ್ತದೆ, ರಿಚ್ ಫ್ಲೇವರ್ ಕೊಡ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ನೋಡಿ. ಆವಾಗಲೇ ತೆಗೆದಿಟ್ಕೊಂಡಿರೋದಲ್ಲ ಮಾವಿನ ಹಣ್ಣು, ಅದರಿಂದ ಹೊರಗಿನ ಪಾಠ ಹಾಗೆ ಇಟ್ಕೊಂಡಿದ್ದೀನಿ. ಈವನ್ ಸಹ ಅದು ತೊಟ್ಟಿನ ಸಹ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಹ ಕಲ್ಪ್ ಇಲ್ದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಪೇಸ್ಟ್ ಹಾಕಿದಾಗೆ ಮತ್ತೆ ಸಹ ಹಾಲು ಇನ್ನೂ ದಪ್ಪ ಆಗ್ತಾ ಹೋಗ್ತದೆ ನೋಡಿ. ಇಲ್ಲಿ ನಾವು ಏನು ಕಸ್ಟರ್ಡ್ ಪೌಡ್ರು, ಐಸ್ ಕ್ರೀಮ್ ಪೌಡ್ರು ಏನು ಯೂಸ್ ಮಾಡಿಲ್ಲ. ಅಂದರೆ ಈಗ ಸಣ್ಣದಾಗಿ ಹೆಚ್ಚಿದಂಥ ಡ್ರೈ ಫ್ರೂಟ್ಸನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾರೆ, ಮಿಕ್ಸ್ ಮಾಡ್ಕೊಳ್ತಾರೆ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗ್ತಿರ್ಬೋದು ಹಾಲಿನ ಸಹ ಥಿಕ್ನೆಸ್ ತುಂಬ ದಪ್ಪಾಗಿದೆ. ಈಗ ಆ ಮಾವಿನ ಹಣ್ಣನ್ನು ತಗೊಳ್ಳಿ, ಅರ್ಧ ಭಾಷೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಅರ್ಧ ಭಾಷೆ ಹಾಗೆ ಇರಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೌಲ್ ಚಿಕ್ಕದಾದ ಕಾರಣ ನಾನು ಸ್ವಲ್ಪ ಅಂದರೆ ಸ್ಲೋಗಿ ಮಿಕ್ಸ್ ಮಾಡ್ತಿದ್ದೇನೆ. ದೊಡ್ಡ ಬೌಲ್ ಆದರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೋಡಿರಿ, ಈಗ ನಿಮಗೆ ಅದು ಥಿಕ್ನೆಸ್ ಗೊತ್ತಾಗ್ತಿದೆ. ಮಾವಿನ ಹಣ್ಣು ರುಬ್ಬಿದಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದಾಗ ಇನ್ನೊಂದು ಹಾಲು ದಪ್ಪ ದಪ್ಪ ಆಗ್ತಾ ಹೋಗಿದೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ಬಲ್ಕ್ ತೆಗೆದಂಥ ಮಾವಿನ ಹಣ್ಣನ್ನು ಒಂದು ಗ್ಲಾಸಿನ ಸಪೋರ್ಟ್ ಅಥವಾ ಬೌಲ್ ಯಾವುದಿಲ್ಲ ಅದು ಚೆನ್ನಾಗಿ ಕೂರ್ತದೆ. ಯಾಕಂದರೆ ಇಲ್ಲಾಂದರೆ ಬಿಟ್ಟುಬಿಡುತ್ತೆ, ಹಾಗೆ ಇಡ್ಲಿಕ್ಕಾಗೋದಿಲ್ಲ. ಬೌಲ್ ಅಥವಾ ಒಂದು ಟೀ ಮಗ್ಗಿನ ಸಪೋರ್ಟ್ನಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಕೆಳಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಲೇಯರ್ ವೈಸ್ ಹಾಕ್ಕೊಂಡು ಹೋಗ್ರಿ. ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಈ ಮಿಶ್ರಣ, ಹಾಲಿನ ಮಿಶ್ರಣ, ಆ ಥರ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಲಿನ ಮಿಶ್ರಣ. ಆವಾಗ ನೀವು ಲೇಯರ್ಸ್ ಆಗಿ ಕಟ್ ಮಾಡಿದಾಗ ಎಲ್ಲದಕ್ಕೂ ಡ್ರೈ ಫ್ರೂಟ್ಸ್ ಬಂದಿರುತ್ತೆ. ತುಂಬ ಚೆನ್ನಾಗಿ ಕಾಣ್ತದೆ, ತಿನ್ಲಿಕ್ಕೆ ಬಾಯಿಗೆ ಸಿಗ್ತಾ ಇರ್ತದೆ, ಚೆನ್ನಾಗಿ ಸಿಗುತ್ತೆ ನೋಡಿ. ಲೇಯರ್ ವೈಸ್ ಹಾಕಿ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಐಸ್ ಕ್ರೀಮ್ದು ಮಿಶ್ರಣವನ್ನು ಹಾಕೊಂಡು ಹೋಗಿ. ಅದು ತಿನ್ನುವಾಗ ಮಜವೇ ಬೇರೆ. ಡ್ರೈ ಫ್ರೂಟ್ಸ್ ಬಟ್ಟೆ ಅದರಲ್ಲಿ ಸಹ ರುಬ್ಬಿ ಹಾಕಿದ್ದೇವೆ ಡ್ರೈ ಫ್ರೂಟ್ಸ್. ನೋಡಿ, ಯಾವ ಕಸ್ಟರ್ಡ್ ಪೌಡ್ರು ಸಹ ಹಾಕಲಿಲ್ಲ, ಐಸ್ ಕ್ರೀಮ್ಸ್ ಪೌಡ್ರು ಸಹ ಹಾಕಲಿಲ್ಲ, ಖಾಲಿ ಅದರದ್ದೇ ಮಿಶ್ರಣ. ಅದು ಸ್ವಲ್ಪ ಅದಿತ್ತು ಅಂತ ನಾನೊಂದು ಮಗ್ಗಿಗೆ ಹಾಕ್ಕೊಂಡೆ, ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಬೌಲ್ಗಿಂತ ನಮ್ಮದು ಟೀ ಮಗ್ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅಂದರೆ ಸ್ಟ್ರೈಟಾಗಿ ಕೂತು ನೋಡಿ. ಈಗ ನಾನು ಟೀ ಮಗ್ಗಿಗೆ ಹಾಕ್ಕೊಂಡೆ, ಸ್ಟ್ರೈಟಾಗಿ ಕೂತಿದ್ದೆ. ಈಗ ಲಾಸ್ಟಿಗೆ ಸ್ವಲ್ಪ ಟಾಪಿಂಗ್ಸಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಉಳಿದ ಮಿಶ್ರಣವನ್ನು ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಏನಾದರೂ ಇದ್ದರೆ ಅದಕ್ಕೆ ಸಹ ಹಾಕ್ಕೊಳ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಹಾಗೆ ಸಹ ತಿನ್ಬೋದು. ಅದನ್ನು ಸ್ವಲ್ಪ ಕೋಲ್ಡಿಗೆ ಇಟ್ಟು ಹಾಗೆ ಸಹ ಮಿಲ್ಕ್ ಶೇಕ್ ಥರ ಸಹ ಕುಡಿಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಏನಾದರೂ ಇದ್ದರೆ ಅಥವಾ ಲೋಟೆಗೋ ಹಾಕ್ಕೊಂಡು ಒಂದು ಕಡ್ಡಿಯೆಲ್ಲ ಸಿಕ್ಸ್ಕೊಂಡು ಸಹ ತಿನ್ಬೋದು. ತುಂಬ ಚೆನ್ನಾಗಿ. ಇದನ್ನು ಒಂದು 12 ಗಂಟೆ ಕಾಲ ಹಾಗೆ ಇಡೋಣ. ಮ್ಯಾಕ್ಸಿಮಮ್ ಒಂದು 8 ಗಂಟೆ ಕಾಲ ಆದರೂ ಹೈ ಫ್ರೀಝರಲ್ಲಿ ಇಡಿ, ತುಂಬ ಚೆನ್ನಾಗಿರ್ತದೆ. ಈಗ ನೋಡಿ, ಒಂದು 8 ಗಂಟೆ ನಂತರ ಎಷ್ಟು ಚೆನ್ನಾಗಿ ನೋಡಿ, ಅದು ಹೊರಗಿನ ಸಿಪ್ಪೆಲ್ಲ ಕ್ಲೀನಾಗಿ ತೆಕ್ಕೊಳ್ಳಿ. ಪೀಲರಲ್ಲಿ ಹೊರಗಿನ ಸಿಪ್ಪೆಲ್ಲ ಕ್ಲೀನಾಗಿ ತೆಕ್ಕೊಳ್ಳಿ. ನೋಡಿ ಹೇಗೆ ಸಿಪ್ಪೆ ತೆಗಿತಾ ಇದ್ದೀನಿ ಹೊರಗಿನ, ಚೆನ್ನಾಗಿ ಬರುತ್ತೆ. ಕೋಲ್ಡ್ ಇರುವಾಗಲೇ ತೆಕ್ಕೊಳ್ಳಿ. ಅಂದರೆ ಕೋಲ್ಡ್ ಹೋದ ನಂತರ ಐಸ್ ಕ್ರೀಮ್ ಸಹ ನೀರು ಆಗ್ತದೆ, ಅದು ಸಹ ಅಂದರೆ ತೆಗಿಲಿಕ್ಕೆ ಬರೋದಿಲ್ಲ. ಕೋಲ್ಡ್ ಇದ್ದಾಗಲೇ ಈ ಮಾವಿನ ಹಣ್ಣಿನ ಸಿಪ್ಪೆನೆಲ್ಲ ಕ್ಲೀನಾಗಿ ಪೀಲ್ ಮಾಡ್ಕೊಳ್ಳಿ. ಐಸ್ ಇದ್ದ ಕಾರಣ ಸ್ವಲ್ಪ ಅಂದರೆ ಐಸೈಸ್ ಆಗ್ತದೆ, ಕೈ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ನೋಡಿ, ನನ್ನ ಮಗಳು ರೆಡಿ ಆಗ್ತಿದ್ದಾಳೆ ಐಸ್ ಕ್ರೀಮ್ ತಿನ್ನಲಿಕ್ಕೆ. ನೋಡಿ, ಈ ಥರ ರೌಂಡ್ ಕಟ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ. ಚಾಕು ಮಾತ್ರ ಸ್ವಲ್ಪ ಶಾರ್ಪ್ ಇದು ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ. ಇದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ಕ್ಲೀನಾಗಿ ರೌಂಡ್ ಕಟ್ ಮಾಡಿ. ಈಗ ಸಹ ನೋಡಿದರೆ ಬಾಯಲ್ಲಿ ನೀರು ಬರ್ತದೆ ನೋಡಿ. ಯಮ್ಮಿ ಆದ ರುಚಿಕರವಾದ ಮ್ಯಾಂಗೋ ಕುಲ್ಫಿ ಅಥವಾ ಮ್ಯಾಂಗೋ ಐಸ್ ಕ್ರೀಮ್ ಸವಿಯಲು ಸಿದ್ಧ.
ಅಂದರೆ ನಾನು ಸರ್ವ್ ಮಾಡೋಕೆ ಸ್ವಲ್ಪ ಟೈಮ್ ಆಯಿತು, ಸ್ವಲ್ಪ ನೀರಾಗಿದೆ. ಅದು ಸಹ ಟೇಸ್ಟ್ ತುಂಬ ಚೆನ್ನಾಗಿತ್ತು. ತುಂಬ ನೀರೇನಾಗಲಿಲ್ಲ, ತಿನ್ನುವಾಗಿತ್ತು. ತುಂಬ ಚೆನ್ನಾಗಿದೆ. ಈ ಥರ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.